ನಮಸ್ಕಾರ ವೀಕ್ಷಕರೇ, ಮನದ ಮಾತು ವಿಶೇಷ ಸಂಚಿಕೆಗೆ ಸ್ವಾಗತ. ನಾನು ಶ್ರುತಿ ಜೈನ್. ಎಂದಿನಂತೆ ಮನದ ಮಾತು ವಿಶೇಷ ಸಂಚಿಕೆಯಲ್ಲಿ ಇವತ್ತು ನಮ್ಮ ಜೊತೆ ಒಬ್ಬರು ವಿಶೇಷ ಅತಿಥಿ ಇದ್ದಾರೆ. 80ರ ದಶಕದಲ್ಲಿ ಕಾಳಿಂಗ ನಾವ್ಡ ಅವರು ಯುವಕರನ್ನ ಯಕ್ಷಗಾನದ ಕಡೆಗೆ ಸೆಳಿತಾ ಇದ್ರು. 21ನೇ ಶತಮಾನದಲ್ಲಿ ಯಕ್ಷಧ್ರುವ ಪಟ್ಲ ಸತೀಶ್ ಶೆಟ್ಟಿ ಅವರು ತನ್ನ ವಿಶಿಷ್ಟವಾದ ಕಂಠಸಿರಿಯ ಮೂಲಕ, ವಿಶಿಷ್ಟವಾದ ಭಾಗವತಿಕೆಯ ಮೂಲಕ ಯುವಕರನ್ನ ಯಕ್ಷಗಾನದ ಕಡೆಗೆ ಸೆಳಿತಾ ಇದ್ದಾರೆ. ಸದ್ಯಕ್ಕೆ ಕಟೀಲಿನ 5ನೇ ಮೇಳದಲ್ಲಿ ಪ್ರಧಾನ ಭಾಗವತರಾಗಿರುವಂತಹ ಯಕ್ಷಧ್ರುವ ಪಟ್ಲ ಸತೀಶ್ ಶೆಟ್ಟಿ ಅವರು ನಮ್ಮ ಇವತ್ತಿನ ವಿಶೇಷ ಸಂಚಿಕೆಯಲ್ಲಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಭಾಗವತರು ಅಂತ ಹೇಳಿದ್ರೆ ಮೊದಲ ವೇಷಧಾರಿ, ಅವರು ರಂಗ ನಿರ್ದೇಶಕರು ಕೂಡ ಹೌದು. ನಿಮಗೆ ಭಾಗವತಿಕೆ ಮೇಲೆ ಆಸಕ್ತಿ ಹೇಗೆ ಮೂಡಿತು? ನನಗೆ ಸಂಗೀತ ಅಂದರೆ ತುಂಬ ಇಷ್ಟ. ಮೊದಲು ಹಾಡು ಹೇಳೋದು ಅಂತ ಹೇಳಿದರೆ ಶಾಲೆಗೆ ಹೋಗೋಗಲಿ ತುಂಬ ಇಷ್ಟ. ಹಾಗೆ ಯಕ್ಷಗಾನದ ಹಿಮ್ಮೇಳದ ತವರೂರು ಭಾಗವತರುಗಳ ಸಾಧಾರಣ ಹತ್ತಿರ ನಮಗೆ ತುಂಬ ನಂಟಿದೆ. ನನ್ನ ಮನೆಯ ಸುತ್ತಮುತ್ತಲ ಯಕ್ಷಗಾನದ ಹಿಮ್ಮೇಳದವರೇ ಮಾಂಬಾಡಿ, ಪದ್ಯಾಣ, ತೆಂಕಬೈಲು ಅಂತೇಳಿ. ಹಾಗೆ ಸ್ವಲ್ಪ ಯಕ್ಷಗಾನದ ಭಾಗವತಿಗೆ ಆಸಕ್ತಿ ಜಾಸ್ತಿ ಆಯಿತು. ಓಕೆ, ನಿಮ್ಮ ತಂದೆ ಪಟ್ಲ ಗುತ್ತು ಮಹಾಬಲ ಶೆಟ್ರು, ಇವರು ಕೂಡ ಯಕ್ಷಗಾನ ಕಲಾವಿದರು, ತಾಳಮದ್ದಲೆಯಲ್ಲಿ ಪರಿಣಿತರು ಅವರು. ಸೊ ಸಾಮಾನ್ಯವಾಗಿ ಏನಾಗುತ್ತೆ ಅಂತ ಹೇಳಿದರೆ, ಕಲಾವಿದರ ಮಕ್ಕಳು ಕಲಾವಿದರಾಗೋದು ಕಡಿಮೆ, ಪೊಲೀಸ್ ಮಗ ಪೊಲೀಸ್ ಆಗೋದಿಲ್ಲ ಅಂತ. ಆ ರೀತಿ ನೀವು ಅದಕ್ಕೆ ತದ್ವಿರುದ್ಧ. ನೀವು ಕಲೆಯನ್ನು ನೆಚ್ಚಿಕೊಂಡು ಯಕ್ಷಗಾನದಲ್ಲಿ ಸಾಕಷ್ಟು ಸಾಧನೆಯನ್ನು ಮಾಡಿದ್ದೀರಾ. ನಿಮ್ಮ ವಿಶಿಷ್ಟ ಕಂಠಸಿರಿಯಿಂದ ವಿಶಿಷ್ಟವಾದಂಥ ಸಾಧನೆಯನ್ನು ಮಾಡಿದ್ದೀರಾ. ಸೊ ಬಹುಶಃ ನಿಮಗೆ ಯಕ್ಷಗಾನ ಅನ್ನುವಂಥದ್ದು ವಂಶ ಪಾರಂಪರ್ಯವಾಗಿ ಬಂದಿದೆಯಾ? ನಿಮಗೆ ತಂದೆಯ ಸ್ಫೂರ್ತಿ, ಪ್ರೇರಣೆ ಅಂತ ಅನ್ಸುತ್ತಾ? ಖಂಡಿತ ವಂಶ ಪಾರಂಪರ್ಯವಾಗಿ ಬಂದಿದೆ ಅಂತ ಹೇಳ್ಬೋದು. ಇಲ್ಲದಿದ್ದರೆ ಯಕ್ಷಗಾನದಲ್ಲಿ ಇಷ್ಟೊಂದು ಬೆಳೀಲಿಕ್ಕೆ ಸ್ವಲ್ಪ ಕಷ್ಟ. ಸಾಧನೆ ಮುಖ್ಯ ಆದರೂ ಕೂಡ ರಕ್ತಗತವಾಗಿ ಸ್ವಲ್ಪ ಇರಲೇಬೇಕಾಗತ್ತೆ. ಮತ್ತೆ ತಂದೆಗಿದ್ದದ್ದು ಮಗನಿಗೆ ಬಿಡುವುದಿಲ್ಲ ಅಂತ ಹೇಳೋದಕ್ಕೆ ಒಂದನೇ ಕಾರಣ ಯಕ್ಷಗಾನ ರಂಗದ ಬಡತನವೂ ಇರಲಿಕ್ಕೂ ಸಾಧ್ಯತೆ ಇದೆ ನಾನು ಹೇಳೋದು. ಯಾಕೆಂದರೆ ಯಕ್ಷಗಾನದ ವೃತ್ತಿ ಅಷ್ಟೇ ಕಷ್ಟ ಇದೆ, ಅದನ್ನು ಸ್ವೀಕರಿಸಲಿಕ್ಕೆ ತುಂಬ ಕಷ್ಟ. ಆದರೆ ಈಗ ಸ್ವಲ್ಪ ಬದಲಾಗಿದೆ. ಸೊ ಮನೆಯಲ್ಲಿ ಯಾವ ರೀತಿ ಇದ್ರು ನಿಮ್ಮ ಜೊತೆ ತಂದೆ? ಯಕ್ಷಗಾನ ಕಲಿಬೇಕಾದ್ರೆ ಮನೆಯಲ್ಲೇ ಕಲಿಸ್ತಾ ಇದ್ರ ಅನ್ಸುತ್ತೆ? ಮೊದಲು ಬಿಡ್ಲಿಲ್ಲ ತಂದೆ ಕೂಡ, ನೀನು ಕಲಿ ಮಗನೇ, ಏನಾದ್ರೂ ಬೇರೆ ಕೆಲಸಕ್ಕೆ ಹೋಗು ಅಂತಲೇ ಹೇಳ್ತಾ ಇದ್ರು. ಆದ್ರೆ ನನ್ನ ಆಸಕ್ತಿ ನೋಡಿ ಮತ್ತೆ ಯಕ್ಷಗಾನಕ್ಕೆ ಅವರೇ ನನಗೆ ತುಂಬಾ ಸಪೋರ್ಟ್ ಮಾಡಿದ್ರು. ಅವರು ನನಗೆ ತುಂಬಾ ತಪ್ಪಿದ್ದನ್ನು ಅವರೇ ಮನೆಯಲ್ಲಿ ಕೂತು ಬೈದು ಹೇಳಿ ಕಲಿಸ್ತಾ ಇದ್ರು ನನಗೆ. ಓಕೆ, ನಿಮ್ಗೆ ಯಕ್ಷಗಾನದ ಮೊದಲ ಗುರು ಬಹುಶಃ ತಂದೆ ಆಗಿರಬಹುದು. ನಂತರ ನೀವು ಯಾರಲ್ಲಿ ತಾಳಮದ್ದಲೆ, ಭಾಗವತಿಕೆ ಆ ಥರದನ್ನೆಲ್ಲ ಎಲ್ಲಿ ಕಲ್ತ್ರಿ? ನಾನು ಮೊದಲಾಗಿ ಕಲ್ತದ್ದು ಚೆಂಡೆಮದ್ದಳೆ, ಮಾಂಬಾಡಿ ಸುಬ್ರಹ್ಮಣ್ಯ ಭಟ್ ಅಂತ. ಮತ್ತೆ ಅಲ್ಲಿ ಅವರಲ್ಲಿ ಭಾಗವತಿಗೆನೆ ಕಲಿತೆ. ಆಮೇಲೆ ಶಾಸ್ತ್ರೀಯ ಸಂಗೀತವನ್ನು ಭಜಕಳ ಗಣಪತಿ ಭಟ್ ಅಂತ ಹೇಳಿ ನಮ್ಮ ಒಡಿಯೂರು ಕ್ಷೇತ್ರದಲ್ಲಿ ಕಲಿಸ್ತಾ ಇದ್ರು ಅವರು, ಅವರಲ್ಲಿ ಕಲಿತೆ. ಆಮೇಲೆ ಮಂಗಳೂರಿಗೆ ಬಂದ ಮೇಲೆ ನಾನು ರೋಷನ್ ಕುಮಾರ್ ಅಂತ ಇದ್ರು, ಅವರಲ್ಲಿ ಹಿಂದೂಸ್ತಾನಿ ಸಂಗೀತ ಕಲಿತೆ ಸ್ವಲ್ಪ. ಈಗಲೂ ಕಲಿತಾ ಇದ್ದೀನಿ ಕರ್ನಾಟಕ ಶಾಸ್ತ್ರೀಯ ಸಂಗೀತವನ್ನು. ಈಗಲೂ ಯೋಗಿ ಶರ್ಮ ಬೆಳ್ಳಪದ ಅಂತ ಅವರಲ್ಲಿ ಕಲಿತಾ ಇದ್ದೀನಿ. ಸುಮಾರು ಎಷ್ಟು ವರ್ಷದಿಂದ ಈ ಒಂದು ಸಾಧನೆ ಪ್ರಾರಂಭ ಆಯಿತು? ನನ್ನ 17ನೇ ವರ್ಷಕ್ಕೆ ನಾನು ಪ್ರಾರಂಭ ಮಾಡಿದ್ದೇನೆ. ಈಗ 36ನೇ ವರ್ಷ ನನಗೆ. ಸಾಧಾರಣ ಒಂದು 18 ವರ್ಷದ ಜರ್ನಿ. ಓಕೆ, ಈಗ ಯಕ್ಷಗಾನ ಬೇರೆ, ಸಂಗೀತ ಬೇರೆ. ನೀವು ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಲ್ತಿದ್ದೀರಿ, ಕಲಿತಾ ಇದ್ದೀರಿ ಸಹ. ಸೊ ಅದೆರಡನ್ನ ಮಿಕ್ಸ್ ಮಾಡಿ ಒಂದು ವಿಶಿಷ್ಟವಾದ ಪರಂಪರೆಯನ್ನ ನೀವು ಹುಟ್ಟು ಹಾಕಿದ್ದೀರಾ. ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಿ ನೀವು? ಇಲ್ಲ, ತುಂಬಾ ಖುಷಿ ಆಗುತ್ತೆ. ಒಂದು ಪದ್ಯ ಅಂತೇಳಿ ಆಗ್ಬೇಕಿದ್ರೆ ಯಕ್ಷಗಾನದಲ್ಲಿ ಯಾವುದೇ ಆಗಿರ್ಬೋದು, ಅದಕ್ಕೆ ಸಂಗೀತದ ನಂಟು ಬೇಕೇ ಬೇಕು. ಆ ರಾಗಗಳನ್ನು ಕೂಡಿಸುವುದ. ಯಕ್ಷಗಾನಕ್ಕೆ ಸಾಹಿತ್ಯವೇ ಪ್ರಧಾನ. ಸಾಹಿತ್ಯಕ್ಕೆ ದೋಷ ಬಾರದ ಹಾಗೆ ಯಕ್ಷಗಾನದ ಹಾಡನ್ನು ಯಾವ ರಾಗ ಬಳಸಿಕೊಂಡು ಹಾಡು ಸಾಹಿತ್ಯಕ್ಕೆ ಲೋಪ ಆಗಬಾರದು. ಸಂಗೀತದಲ್ಲಿ ಸಾಹಿತ್ಯ ಪ್ರಧಾನ ಅಲ್ಲ, ರಾಗವೇ ಪ್ರಧಾನ. ಆ ರಾಗಕ್ಕೆ ಹೆಚ್ಚು ಮಹತ್ವ ಕೊಡ್ತದೆ. ಆ ದೃಷ್ಟಿಯಿಂದ ಯಕ್ಷಗಾನಕ್ಕೆ ನಾವು ರಾಗಗಳನ್ನು ಬಳಸ್ತೇವೆ ಅಥವಾ ಕೂಡ ಸಾಹಿತ್ಯಕ್ಕೆ ದೋಷ ಆಗದಾಗೆ ಬೇರೆ ರಾಗಗಳನ್ನು ಬಳಸಲಿಕ್ಕೋಸ್ಕರ ನಮಗೆ ಸಂಗೀತ ಪೂರಕ. ಇಲ್ಲ, ನಾನು ಭಾಗವತಿಗೆನೆ ಮಾಡಿದೆ. ಅದು ಅಚಾನಕ್ ತುಳು ಪ್ರಸಂಗದ ಒಂದು ಭಾಗವತರ ದಿವಸ ಬರುವವರು ಬಾರದೇ ಇತ್ತು. ಆಗ ನನ್ನನ್ನು ಹೇಳ್ಕೊಂಡು ಹೋದ್ರು, ಗೊತ್ತೇ ಮಾಡಿ ನನಗೆ ಯಕ್ಷಗಾನ ಅಂತ ನನಗೆ ರಂಗಸ್ಥಳದಲ್ಲಿ ಹೇಗೆ ಬಿಡಿಸುವಂತ ಎಂಬುದಾಗಿ ಗೊತ್ತಿಲ್ಲ. ಆದ್ರೆ ಆ ಟೈಮಲ್ಲಿ ಹೋಗಿ ಹಾಡಿದೆ. ಅದೇ ಒಂದು ಕಾರಣಿಕದ ಕಲ್ಲುಟ್ಟಿ ಅಂತೇಳಿ ಕಾಣ್ತದೆ ನಮ್ಮ ಮಂಜೇಶ್ವರದ ಹತ್ತಿರ. ಅದೇ ನನ್ನ ಫಸ್ಟ್ ಶೋ. ಸೊ ಹೇಗೆ ಅನಿಸ್ತು ಅವಾಗ? ತುಂಬಾ ಖುಷಿ ಆಗಿದೆ. ಯಾಕಂತ ಹೇಳಿದ್ರೆ ಅರ್ವ ಕೊರಗಪ್ಪ ಶೆಟ್ ಅಂತ ಆಗ್ಲೇ ಮಿಂಚಿದಂತ ಕಲಾವಿದವರು. ಆ ಟೈಮಲ್ಲಿ ಉತ್ತುಂಗ ಶಿಖರದಲ್ಲಿದ್ದವರು. ಈಗಲೂ ಒಳ್ಳೆಯ ಕಲಾವಿದರವರು, ನಮ್ಮ ತೆಂಕುತಿಟ್ಟಿನ ಅಗ್ರಮಾನ್ಯ ಕಲಾವಿದರು. ಅವರ ವೇಷಕ್ಕೆ ಪ್ರಥಮವಾಗಿ ಅವರ ವೇಷಕ್ಕೆ ಪದ್ಯ ಹೇಳುವಂತ ಸುಯೋಗ ನನಗೆ ಒದಗಿತ್ತು. ಓಕೆ, ತದನಂತರ ನಿಮ್ಮ ಜರ್ನಿ ಹೇಗೆ ಮುಂದುವರಿತು? ತದನಂತರ ನಾನು ಕಟೀಲು ಮೇಳಕ್ಕೆ ಕಲ್ಲಾಡಿ ವಿಠಲ ಶೆಟ್ಟರ ಹಾಗೂ ಕುರಿಯ ಗಣಪತಿ ಶಾಸ್ತ್ರಿ ಅವರ ನೇತೃತ್ವದಲ್ಲಿ ಕಟೀಲು ಮೇಳಕ್ಕೆ ಸೇರಿದೆ. ಅನಂತರ ವಿಠಲ ಶೆಟ್ಟರು ನನಗೆ ತುಂಬಾ ಪ್ರೋತ್ಸಾಹ ಮಾಡಿದ್ರು. ಕಲ್ಲಾಡಿ
ವಿಠ್ಠಲ ಶೆಟ್ಟರ ಮೇಳದ ಕಟೀಲು ಮೇಳದ ಯಜಮಾನರಾಗಿದ್ದರು. ನನಗೆ ತುಂಬ ಪ್ರೋತ್ಸಾಹ ಕೊಟ್ಟರು. ಆ ಸಮಯದಲ್ಲಿ ಬಲಿಪನ್ ನಾರಾಯಣ ಭಾಗವತರ ಒಡನಾಟ ಸಿಕ್ಕಿದ್ರು ನನಗೆ. ಅದು ನನ್ನ ಪಾಲಿನ ನಾನು ಇಷ್ಟು ಬೆಳೀಲಿಕ್ಕೆ ನನಗೊಂದು ಒಳ್ಳೆ ದಾರಿದೀಪ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಓಕೆ, ನಿಮ್ಮ ಫ್ಯಾಮಿಲಿಯಿಂದ ನಿಮ್ಗೆ ಯಾವ ರೀತಿ ಸಪೋರ್ಟ್ ಇದೆ? ಯಾಕಂತ ಹೇಳಿದ್ರೆ ಸೆಲೆಬ್ರಿಟೀಸ್ ಎಲ್ಲ ಹೇಗೆ ಅಂತ ಹೇಳಿದ್ರೆ ಅವರ ಕಾಲ್ ಶೀಟ್ ಸಿಗೋದೇ ಕಡಿಮೆ, ಅಲ್ಲಿ ಇಲ್ಲಿ ಇಂಥ ಕಾರ್ಯಕ್ರಮಗಳಿಗೆ ಹೋಗ್ತಾ ಇರ್ತಾರೆ. ಮನೆಯಿಂದ ಸಪೋರ್ಟ್ ಸಿಕ್ಲಿಲ್ಲ ಅಂತ ಹೇಳಿದ್ರೆ ಸಾಧನೆ ಮಾಡೋ ಸ್ವಲ್ಪ ಕಷ್ಟ ಆಗುತ್ತೆ. ಸ್ವಲ್ಪ ಅದು ಕಷ್ಟ, ಯಾಕಂತ ಹೇಳಿದ್ರೆ ಆದ್ರೂ ನನಗೆ ತುಂಬಾ ಸಹಕಾರ ಕೊಡ್ತಾ ಇದ್ದಾರೆ. ನಾನು ಅದು ಹೇಗೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅಂದ್ರೆ ಅಷ್ಟು ಪೂರಕವಾಗಿದ್ದಾರೆ ನನಗೆ. ಯಕ್ಷಧ್ರುವ ಫೌಂಡೇಶನ್, ಇದರ ಬಗ್ಗೆ ನಾನು ಕೇಳಲೇಬೇಕು. ಅಶಕ್ತ ಕಲಾವಿದರಿಗೆ ಆರ್ಥಿಕವಾಗಿ ಸಹಾಯ ಮಾಡ್ತಾ ಇದ್ದೀರಾ, ಮನೆ ಕಟ್ಟೋದಕ್ಕೆ ಕೂಡ ಸಹಾಯ ಮಾಡ್ತಾ ಇದ್ದೀರಾ. ಈ ಒಂದು ಫೌಂಡೇಶನ್ ವೈಖರಿ ಹೇಗೆ, ಇದು ಹೇಗೆ ಬೆಳೆದು ಬಂತು ಅಂತ ನೋಡಿ. ನಾನು ಆಗತಾನೆ ಒಮ್ಮೆ ಉಲ್ಲೇಖಿಸಿದನು, ಯಕ್ಷಗಾನದ ಕಲಾವಿದರು ತುಂಬಾ ಬಡತನದಲ್ಲಿದ್ದರು. 99% ಕೂಡ ತುಂಬಾ ಬಡತನದಲ್ಲಿದ್ದರು. ಅದನ್ನು ನನಗೂ ನೋಡ್ಲಿಕ್ಕೆ ಆಗಿಲ್ಲ. ನಾನು ಮೇಳಕ್ಕೆ ಸೇರಿದಂಥ ಸಂದರ್ಭದಲ್ಲಿ ಆ ಕಲಾವಿದರ ಕಷ್ಟವನ್ನು ನನ್ನ ಕಣ್ಣಿಂದ ನೋಡಲಿಕ್ಕೆ ಆಗಿಲ್ಲ. ನಾನು ವೈಯಕ್ತಿಕವಾಗಿ ಅವರಿಗೆ ಸ್ಪಂದಿಸುವಂಥ ಸ್ಥಿತಿಯಲ್ಲಿ ನಾನೂ ಇರಲಿಲ್ಲ. ತುಂಬ ಜನ ಕೂಗಾಟ, ಒದ್ದಾಟ, ಕೆಲವು 10 ದಿವಸ ಆರೋಗ್ಯ ಸರಿ ಇಲ್ಲದೆ ರಜೆ ಮಾಡಿದ್ರು ಕೂಡ ಆ ಸಂಬಳವನ್ನು ಕಟ್ಟು ಮಾಡಿ ಅವರಿಗೆ ಕೊಡ್ತಾ ಇದ್ರು. ಪಾಪ ಮಳೆಗಾಲದಲ್ಲಿ ಬೇರೆ ಕಾರ್ಯಕ್ರಮಗಳಿರಲಿಲ್ಲ, ಕೂಲಿ ಕೆಲಸಕ್ಕೆ ಹೋಗಬೇಕು ಕಲಾವಿದರು. ಇಂತಹ ಪರಿಸ್ಥಿತಿ ಯಕ್ಷಗಾನ ಕಲಾವಿದರದ್ದು. ಒಂದು ವೇಳೆ ಆರೋಗ್ಯ ಹದಗೆಟ್ಟರೆ, ನಿದ್ದೆಗೆಟ್ಟು, ಅತಿ ನಿದ್ದೆಗೆಟ್ಟು ಆರೋಗ್ಯ ಹದಗೆಟ್ಟರೆ ಅವರಿಗೆ ಯಾವ ಪರಿಸ್ಥಿತಿ ಇಲ್ಲ. ಅಂಥದ್ದು ಕೆಲವು ಕಲಾವಿದರ ಪರಿಸ್ಥಿತಿ ಆಯಿತು. ನನಗೆ ಏನು ಮಾಡೋದೆಂಬುದಾಗಿ ತೋಚಲಿಲ್ಲ. ಒಂದು ಸಲ ನನ್ನ ಕಟೀಲು ಮೇಳದ ಒಬ್ಬರು ಕಲಾವಿದರು ಅವರ ಮಗಳ ಮದುವೆಗೋಸ್ಕರ ನಮ್ಮ ಮನೆಗೆ ಬಂದಿದ್ದರು. ನನ್ನಲ್ಲಿ ತುಂಬ ಕಣ್ಣೀರು ಹಾಕಿ ಕೇಳಿದರು, ನಾನು ಏನು ಮಾಡುವ ಸ್ಥಿತಿಯಲ್ಲಿ ಇಲ್ಲ, ತುಂಬ ಸಾಲ ಮಾಡಿದ್ದೇನೆ, ಮಗಳನ್ನು ಮದುವೆ ಮಾಡುವಂಥ ಪರಿಸ್ಥಿತಿ ಇಲ್ಲ ಅಂತ. ಆವಾಗ ನಾನು ದುಬೈಗೆ ಹೊರಡ್ತಾ ಇದ್ದೆ. ದುಬೈಯಲ್ಲೇ ಕಾರ್ಯಕ್ರಮ ಇತ್ತು. ನನಗೆ ಏನು ಹೇಳಬೇಕಂತ ಗೊತ್ತಾಗಲಿಲ್ಲ ಅವರಿಗೆ. ಅಂದರೆ ಅವರಿಗೆ ಎಲ್ಲ ರೀತಿಯಲ್ಲಿ ಬೇರೆ ಹೆಚ್ಚಿನ ರೀತಿಯಲ್ಲಿ ಸಹಕಾರ ಮಾಡಲಿಕ್ಕೆ ನಾನು ಆ ಸ್ಥಿತಿಯಲ್ಲಿ ಇರಲಿಲ್ಲ. ಅಂದರೆ ದುಬೈಗೆ ಹೋದಂಥ ಸಂದರ್ಭದಲ್ಲಿ ನನ್ನ ಗೆಳೆಯರಲ್ಲಿ ಹೇಳಿದೆ, ಆ ಕಾರ್ಯಕ್ರಮ ಮಾಡಿಸುವವರಲ್ಲಿ ಹೇಳಿದೆ, ಯಕ್ಷಮಿತ್ರ ಬಳಗ ಅಂತ, ಹೀಗೆ ಒಂದು ಪರಿಸ್ಥಿತಿ, ನನಗೆ ತುಂಬ ನೋವಾಯಿತು, ನಮ್ಮ ಮೇಳದ ಕಲಾವಿದರು, ಹಾಗೆ ನೀವೇನಾದರೂ ಸಹಕಾರ ಮಾಡ್ತೀರಾ ಅಂತ. ಅವರು ಅಲ್ಲಿ ಅದನ್ನು ಸ್ಟೇಜಲ್ಲಿ ಅನೌನ್ಸ್ ಮಾಡಿ 1 ಲಕ್ಷದ ಮೊತ್ತವನ್ನು ಒಟ್ಟುಗೂಡಿಸಿ ನನ್ನ ಕೈಯಲ್ಲಿ ಕೊಟ್ಟು ಕಳಿಸಿದರು. ನನಗೆ ತುಂಬ ಸಂತೋಷ ಆಯಿತು. ಅದನ್ನು ಹಾಗೆ ತಂದು ಅವರಿಗೆ ಕೊಟ್ಟೆ. ಅವರ ಮಗಳ ಮದುವೆ ಆಗಿ ಅವರ ಇಡೀ ಫ್ಯಾಮಿಲಿ ನನ್ನ ಹತ್ರ ಬಂದು ಅವರು ಕೈ ಮುಗಿದು ಕೇಳಿದರು, ನಿಮ್ಮಿಂದಾಗಿ ನನ್ನ ಮಗಳ ಮದುವೆ ಒಳ್ಳೆ ರೀತಿಯಲ್ಲಿ ಆಯಿತು ಅಂತ. ನನಗೆ ಆವಾಗ ತುಂಬ ಸಂತೋಷ ಆಯಿತು. ಯಾಕಂದರೆ ಒಂದು ಮನುಷ್ಯರಿಗೆ ಸಹಾಯ ಮಾಡೋದ್ರಲ್ಲಿ ಇಷ್ಟು ಸಂತೋಷ ಸಿಕ್ಕುತ್ತಲ್ಲ ನಮಗೆ, ನೆಮ್ಮದಿ. ಹಾಗಾದರೆ ಇದಕ್ಕೆ ಏನಾದರೂ ಒಂದು ಸಂಘಟನೆ ಯಾಕೆ ಮಾಡಬಾರ್ದು ಅಂತ ಅಲ್ಲಿಂದ ನಾನು ಪ್ರೇರಣೆಗೊಂಡು ನನ್ನ ಅಭಿಮಾನಿಗಳನ್ನು ಸೇರಿಸಿ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಅಂತ ಸ್ಥಾಪಿಸಿದೆ. ಅದಕ್ಕೋಸ್ಕರನೇ ನನ್ನ ಹೆಚ್ಚಿನ ಸಮಯವನ್ನು ಅದಕ್ಕೋಸ್ಕರ ವ್ಯವಸ್ಥೆ ಇದ್ದೇನೆ. ಸುಮಾರು 2 ವರ್ಷದಲ್ಲಿ 1.5 ಕೋಟಿ ರೂಪಾಯಿಯವರೆಗೆ ಕಲಾವಿದರಿಗೆ ಇಷ್ಟವರೆಗೆ ಸ್ಪಂದಿಸಿದೆ. ನಾನು ನನ್ನ ಅಭಿಮಾನಿಗಳಿಂದಲೇ ಸಂಪಾದಿಸಿ ಅವರಿಂದಲೇ ಕಾರ್ಯಕ್ರಮಗಳನ್ನು ಮಾಡಿಸಿ 1.5 ಕೋಟಿಯವರೆಗೆ ಅವರಿಗೆ ವೆಚ್ಚ ಈಗ ಸ್ಪಂದಿಸಿದೆ. ಅಭಿಮಾನಿಗಳಿಗೆ ಸ್ಪಂದಿಸಿದೆ ನಾನು, ಅಂದರೆ ಕಲಾವಿದರಿಗೆ ಸ್ಪಂದಿಸಿದೆ. 100 ಮನೆ, ಕಲಾವಿದರಿಗೆ ಮನೆಯೇ ಇಲ್ಲ ಪಾಪ. ಕೆಲವು ಬಾಡಿಗೆ ಮನೆಯಲ್ಲಿದ್ದಾರೆ, ಕೆಲವು ಮನೆ ಗಾಳಿಗೆ ಬಿದ್ದು ಹೋಗ್ತದೆ. ಮೊನ್ನೆ ಕಳೆದ ಮಳೆಗಾಲದಲ್ಲಿ ಒಬ್ಬ ದೇವಪ್ಪ ಗೌಡ ಅಂತ ಕಟೀಲು ಮೇಳದ ಒಬ್ಬ ಕೆಲಸ ಮಾಡುವವನ ಒಂದು ಮನೆ ಬಿದ್ದು ಹೋಯಿತು ಪಾಪ ಗಾಳಿಗೆ. ಅವರಿಗೆ ಯಾರೂ ಇಲ್ಲ, ಮಾನಸಿಕ ಸ್ಥಿಮಿತವನ್ನು ಕಳ್ಕೊಂಡಿದ್ದರು. ಅವರಿಗೊಂದು ನಮ್ಮ ಫೌಂಡೇಶನ್ನ ನೇತೃತ್ವದಲ್ಲಿ ಒಂದು ಮನೆಯನ್ನು ಕಟ್ಟಿಕೊಟ್ಟೆವು. ನಾಡಿದ್ದು ಮಾರ್ಚ್ 19ನೇ ತಾರೀಕಿಗೆ 2ನೇ ಮನೆ ಒಕ್ಕಲು ಒಂದು ಕಾಟುಕಿಕೆ ಕೊರಗಪ್ಪ ನಾಯಕರು ಅಂತ ಒಂದು 48 ವರ್ಷ ಕಟೀಲು ಮೇಳದಲ್ಲಿ ತಿರುಗಾಟ ಮಾಡಿದಂತಹ ಒಬ್ಬ ಪುಣ್ಯಾತ್ಮ ಅವರು ಈಗ ಪಾರ್ಶ್ವವಾಯು ಪೀಡಿತರಾಗಿ ಮಲಗಿದ ಸ್ಥಿತಿಯಲ್ಲಿದ್ದಾರೆ. ಯಾರೂ ಅವರನ್ನು ನೋಡುವವರಿಲ್ಲ, ಯಾವ ಅಭಿಮಾನಿಗಳಿಲ್ಲ, ಯಾರ ಯಜಮಾನರು ಇಲ್ಲ, ಯಾರ ಕಲಾವಿದರು ಇಲ್ಲ, ಮಲಗಿದ ಸ್ಥಿತಿಯಲ್ಲಿದ್ದಾರೆ ಪಾಪ. ಅಂದರೆ ಇಡೀ ಜೀವಮಾನವನ್ನು ಯಕ್ಷಗಾನಕ್ಕಂತೆ ವ್ಯಯಿಸಿದಂಥ ಪುಣ್ಯಾತ್ಮರು ಮನೆ ಕಟ್ಟುವಂಥ ಪರಿಸ್ಥಿತಿಯಲ್ಲಿ ಇಲ್ಲ. ಹಾಗೆ ನಾವು ಫೌಂಡೇಶನ್ ನೇತೃತ್ವದಲ್ಲಿ 2ನೇ ಮನೆಯನ್ನು ಕಟ್ಟಿಕೊಟ್ಟು ನಾನು ಮಾರ್ಚ್ 19ಕ್ಕೆ ಅವರ ಮನೆಯ ಗೃಹ ಪ್ರವೇಶ. ಹಾಗೆ ಅನೇಕ ಕಾರ್ಯಕ್ರಮಗಳು ನಮ್ಮ ಅಭಿಮಾನಿಗಳ ನೇತೃತ್ವದಲ್ಲಿ ಆಗ್ತಾ ಇದೆ. ಅದು ತುಂಬ ಸಂತೋಷ. ನಾನೊಬ್ಬ ಕಲಾವಿದನಾಗಿ ಯಕ್ಷಗಾನ ನನ್ನನ್ನು ಪ್ರಪಂಚಕ್ಕೆ ಗುರುತಿಸಿತು. ಯಕ್ಷಗಾನ ಕಲೆ, ಆ ಕಲೆಯನ್ನು ಉಳಿಸಿದಂಥ ಕಲಾವಿದರಿಗೆ ಏನಾದರೂ ಮಾಡೋಣ ಎಂಬುದು ನನ್ನ ಸಂಕಲ್ಪ. ಅದಕ್ಕೆ ದೇವರ ಸಹಾಯ ಹಾಗೂ ನಿಮ್ಮಂಥ ಅಭಿಮಾನಿಗಳ ತುಂಬ ಸಹಕಾರ ಇದೆ. ಸುಮಾರು ಎಷ್ಟು ಬ್ರಾಂಚಸ್ ಇರಬಹುದು ನಿಮ್ಮ ಯಕ್ಷಧ್ರುವ ಫೌಂಡೇಶನ್? 29 ಬ್ರಾಂಚಸ್ ಆಯಿತು. ದೇಶ ವಿದೇಶಗಳಲ್ಲಿ ದುಬೈ, ಮಸ್ಕತ್ತಲ್ಲಿ ಸೇರಿಸಿ ನಾಡಿದ್ದು ಜೂನಲ್ಲಿ ಅಮೆರಿಕದ ನ್ಯೂಯಾರ್ಕಲ್ಲಿ ಒಂದು ಬ್ರಾಂಚ್ ಓಪನ್ ಆಗ್ತಾ ಇದೆ. ನಾಡಿದ್ದು ಏಪ್ರಿಲ್ 21ನೇ ತಾರೀಕು ಕತಾರಲ್ಲಿ ಒಂದು ಬ್ರಾಂಚ್ ಓಪನ್ ಆಗ್ತಾ ಇದೆ. ಹಾಗೆ ಲೋಕಲ್ ಟೋಟಲ್ ಒಂದು 33 ಬ್ರಾಂಚ್ ಆಗುತ್ತೆ. ಓಕೆ, ವೀಕ್ಷಕರಿಗೋಸ್ಕರ ಒಂದು ನಿಮ್ಮ ಇಷ್ಟದ ಹಾಡನ್ನ ಹೇಳಬಹುದಾ? ನೀರಾಟವಾಡಿದರು ಸರಸದಲ್ಲಿ ಸಾರಸನೇತ್ರೆಯರು, ಸರಸದಲ್ಲಿ ಸಾರಸನೇತ್ರೆಯರು ಆಡಿದರು ನೀರಾಟ ಆಡಿದರು ಸರಸದಲ್ಲಿ ಸಾರಸನೇತ್ರೆಯರು, ಸರಸದಲ್ಲಿ ಸಾರಸನೇತ್ರೆಯರು.
ಗೆಳೆಯರೆಲ್ದೊಲು ತರುಣಿಯರು ನೀರಟವಾಡಿದರು ಸರಸದಲ್ಲಿ ಸಾರಸ ನೇತ್ರಿಯರು ಸರಸದಲ್ಲಿ ಸಾರಸ ನೇತ್ರಿಯರು. ಸತೀಶ್ ಶೆಟ್ಟಿ ಅವರ ಅದ್ಭುತವಾದ ಕಂಠಸಿರಿಯಲ್ಲಿ ಅದ್ಭುತವಾದಂಥ ಹಾಡನ್ನು ಕೇಳ್ಕೊಂಡು ಬಂದ್ವಿ. ಇದೀಗ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಸರ್, ನಾವು ಯಕ್ಷಗಾನದ ಬಗ್ಗೆ ಮಾತನಾಡ್ತಾ ಇದ್ವಿ. ಹಿಂದೆಲ್ಲ ಏನಾಗ್ತಿತ್ತು ಅಂತ ಹೇಳಿದರೆ ಸಂಪಾದನೆಗೋಸ್ಕರ ಯಕ್ಷಗಾನವನ್ನು ನೆಚ್ಕೊಂಡು ಸ್ಟೇಜ್ ಶೋಸ್ಗಳನ್ನೆಲ್ಲ ಕೊಡ್ತಾ ಇದ್ರು. ಆದರೆ ಈಗ ಕಾಲ ಬದಲಾಗಿದೆ. ಸಂಪಾದನೆಗೋಸ್ಕರ ಯಾರೂ ಯಕ್ಷಗಾನ ಮಾಡ್ತಿಲ್ಲ. ಆ್ಯಕ್ಚುಲಿ ಯುವಕರೆಲ್ಲ ಆಸಕ್ತಿಯಿಂದ ಕಲೆಯನ್ನು ಉಳಿಸ್ಬೇಕು, ಬೆಳೆಸಬೇಕು ಅನ್ನೋ ಉದ್ದೇಶದಿಂದ ಯಕ್ಷಗಾನದ ಕಡೆ ಒಲವನ್ನು ತೋರ್ತಾ ಇದ್ದಾರೆ. ಸೊ ಈ ಒಂದು ಬದಲಾವಣೆ ನಿಮಗೇನು ಅನಿಸುತ್ತೆ? ತುಂಬ ಸಂತೋಷ ಆಗ್ತಾ ಇದೆ. ಅದೇ ಆಗಬೇಕಾದ್ದು. ಯಾವುದೇ ಕಲೆ ಆಗಿರಲಿ, ಅದು ನಿಂತ ನೀರಾಗಿರ್ಬಾರ್ದು, ಅದು ಹರಿತಾ ಇರಬೇಕು. ಅದು ಯಾವುದೇ ವಿಭಾಗಗಳೇ ಆಗಿರಲಿ, ವಿದ್ವಾಂಸರ ವಿಮರ್ಶೆಗಳು ಅಥವಾ ಬೇರೆ ರೀತಿಯ ಕಲ್ಪನೆಗಳೆಲ್ಲ ಬೇರೆ ಬೇರೆ, ಅದು ಪ್ರತಿಯೊಂದು ಕಲೆಗೂ ಇದೆ. ಯಾರನ್ನು 100ಕ್ಕೆ 100% ಯಾರೂ ಒಪ್ಪುದಿಲ್ಲ ಅಂತ ಶ್ರೀರಾಮದೇವರಿಗೆ ಅಪವಾದ ತಪ್ಪಲಿಲ್ಲ. ಹೌದು, ಯಾರನ್ನೂ ಒಪ್ಪುದಿಲ್ಲ. ಯಾಕಂದರೆ ನಮ್ಮ ವಿದ್ವಾಂಸರಾದ ದಿವಂಗತ ಡಾಕ್ಟರ್ ಬಾಲಮುರಳಿ ಕೃಷ್ಣ ಸರನ್ನೇ ನನಗೆ ಕೆಲವು ಜನ ಕೇಳಿದಂಥ ಸಂಗೀತದ ವಿದ್ವಾಂಸರುಗಳೇ ಹೇಳ್ತಾರೆ, ಅವರು ಸಾಯುವಲ್ಲಿವರೆಗೆ ಅವರನ್ನು ಮೆಡ್ರಾಸಲ್ಲಿ ಕೆಲವು ವಿದ್ವಾಂಸರುಗಳು ಅವರನ್ನು ಒಪ್ಪಲಿಲ್ಲ ಅಂತೆ. ಅವರನ್ನು ಮನೆಯಲ್ಲಿ ಪೂಜೆ ಮಾಡ್ತಾರೆ. ಬಾಲಸುಬ್ರಹ್ಮಣ್ಯಮರವರನ್ನು ಸಂಗೀತದ ಆಸಕ್ತಿ ಉಳ್ಳವರು ಮನೆಯಲ್ಲಿ ಪೂಜೆ ಮಾಡ್ತಾರೆ, ಸಂಗೀತದ ದೇವರು ಅಂತ. ಅವರ ಕೀರ್ತನೆಗಳನ್ನು ಹಾಡಿ ಅವರದ್ದೇ ಆರಾಧನೆಯಲ್ಲಿ ತೊಡಗಿದ್ದಾರೆ. ಕೆಲವು ವಿದ್ವಾಂಸರು ಒಪ್ಪುವುದಿಲ್ಲ. ಅಂಥ ವಿದ್ವಾಂಸರುಗಳನ್ನೇ ಒಪ್ಪುವುದಿಲ್ಲ ಅಂತ ಹೇಳಿದರೆ ಸಾಮಾನ್ಯ ಮನುಷ್ಯರನ್ನು ಒಪ್ಪಲಿಕ್ಕೆ ಹೇಗೆ ಸಾಧ್ಯ? ಹಾಗೆ ಯಾವುದೇ ನಮ್ಮ ಆರೋಪಗಳು ಅಥವಾ ಟೀಕೆಗಳನ್ನು ನಾವು ಗಮನಿಸದೆ ನಾವು ಇದರಲ್ಲಿ ಮುಂದುವರಿಬೇಕು. ಕಲಾವಿದರು ಬರಬೇಕು. ಯುವ ಜನರೇಷನ್ ಬಂದಷ್ಟು ಕಲೆ ಬೆಳೆಯುವುದು ಜಾಸ್ತಿ. ಅದರಲ್ಲೂ ನನಗೆ ಈಗಿನ ಈ ಕಾಲೇಜ್ ಆಗಲಿ ಹೈಸ್ಕೂಲ್ನ ಮಕ್ಕಳು ಯಕ್ಷಗಾನಕ್ಕೆ ಬಂದಿರೋದು ನನಗೆ ತುಂಬ ಸಂತೋಷ ತಂದಿದೆ. ಸೊ ಈ ನಿಟ್ಟಿನಲ್ಲಿ ನೀವು ಯಾವ್ದಾದ್ರು ಯೋಜನೆಗಳನ್ನು ಹಾಕ್ಕೊಂಡಿದ್ದೀರಾ? ವಿಸ್ತಾರವಾಗಿ ಯಕ್ಷಗಾನ ಕಲೆಯನ್ನು ಎಲ್ರಿಗೂ ಕಲಿಸಬೇಕು, ಮತ್ತಷ್ಟು ಇದನ್ನು ಬೆಳೆಸಬೇಕು ಅನ್ನೋ ಉದ್ದೇಶದಿಂದ ಏನಾದರೂ? ಹೌದು, ಖಂಡಿತವಾಗಿಯೂ. ನಾವು ಸರ್ಕಾರಿ ಶಾಲೆಗಳಲ್ಲಿ ಕೆಲವು ಶಾಲೆಗಳಲ್ಲಿ ಕಲಿಸುವಂತಹ ಪರಿಸ್ಥಿತಿ ಇರುವುದಿಲ್ಲ. ಯಾಕಂತೇಳಿದ್ರೆ ಸ್ವಲ್ಪ ಸರ್ಕಾರಿ ಶಾಲೆಗಳಲ್ಲಿ ದುಡ್ಡಿನ ಕೊರತೆ ಇರ್ತದೆ. ಅದಕ್ಕೋಸ್ಕರ ನಮ್ಮ ಫೌಂಡೇಶನ್ ನಡೀತಿರೋದ್ರಿಂದ ಕೆಲವೊಂದು 5-6 ಶಾಲೆಗಳಲ್ಲಿ ನಾವು ಫ್ರೀಯಾಗಿ ಮಕ್ಕಳಿಗೆ ಕಲಿಸ್ತಾ ಇದ್ದೇವೆ. ಅವರು ಕೇವಲ ಒಂದು ವಾರದಲ್ಲಿ 1-2 ಪ್ರೇಡ್ ನಮಗೆ ಟೈಮಿಂಗ್ಸ್ ಕೊಟ್ಟರೆ ನಾವು ಅಲ್ಲಿ ಹೋಗಿ ಕಲಿಸ್ತೇವೆ. ಗುರುಗಳನ್ನು ನಾವು ಸಿದ್ಧಪಡಿಸಿದ್ದೇವೆ ಅದಕ್ಕೋಸ್ಕರ. ಹಾಗಾಗಿ ಈಗ 600 ಮಕ್ಕಳು ನಮ್ಮ ಫೌಂಡೇಶನ್ನಿಂದ ಯಕ್ಷಗಾನವನ್ನು ಕಲಿತಾ ಇದ್ದಾರೆ. ಓಕೆ, ಅವರಿಗೆ ಫೀಸ್ ಅಂತ ಏನು ಫೀಸ್ ತಗೊಳ್ಳಲ್ಲ. ನಾವು ಫೌಂಡೇಶನ್ ಇಂದ ಅದಕ್ಕೆ ವೆಚ್ಚವನ್ನು ಭರಿಸ್ತೇವೆ. ಸೊ ಆಸಕ್ತ ವಿದ್ಯಾರ್ಥಿಗಳು ಯಾವ ರೀತಿ ನಿಮ್ಮ ಫೌಂಡೇಶನ್ ಅನ್ನ ಕಾಂಟ್ಯಾಕ್ಟ್ ಮಾಡಿ ಅವರು ಯಕ್ಷಗಾನ ಕಲಿಬಹುದು? ವೀಕ್ಷಕರಿಗೋಸ್ಕರ ತಿಳಿಸಬಹುದಾ? ಖಂಡಿತವಾಗಿ. ನಮ್ಮ ಫೋನ್ ನಂಬರ್ಗಳು ನಮ್ಮ ಆಮಂತ್ರಣ ಪತ್ರಿಕೆಯಲ್ಲಿ ಸಿಗ್ತದೆ. ವೆಬ್ಸೈಟ್ ಅಲ್ಲಿ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಅಂತ ಹೇಳಿ ಹಾಕಿದ್ರೆ ವೆಬ್ಸೈಟ್ ಅಲ್ಲಿ ಕೂಡ ಬರ್ತದೆ. ಅದರಲ್ಲಿ ನಮ್ಮ ಎಲ್ಲ ಫೋನ್ ನಂಬರ್ಗಳು ಸಿಕ್ಕುತ್ತೆ. ಆಸಕ್ತಿಯುಳ್ಳ ಮಕ್ಕಳಿಗೆ, ಹವ್ಯಾಸಿ ಮಕ್ಕಳೇ ಆಗಿರಲಿ ಅಥವಾ ಏನಾದರೂ ಕಲಿತಾ ಇದ್ರೆ ಅವರಿಗೆ ಮನೆಯಲ್ಲಿ ಏನಾದರೂ ಬಡತನ ಇದ್ರೆ ಕಲೀಲಿಕ್ಕೆ, ಅಥವಾ ಬೇರೆ ಯಕ್ಷಗಾನ ಅಲ್ಲ ಇನ್ನಿತರ ವಿಷಯದಲ್ಲಿ ಕಲೀಲಿಕ್ಕೂ ಅವರಿಗೆ ಕಷ್ಟ ಆಗಿದ್ರೆ ನಾವು ಫೌಂಡೇಶನ್ ಅವರಿಗೆ ಸಹಾಯಕರಾಗಿ ನಾವು ಖಂಡಿತವಾಗಿ ಇರ್ತೀವಿ. ಓಕೆ, ಯಕ್ಷಧ್ರುವ ಫೌಂಡೇಶನ್ ಇಂದ ನೀವು ಆರ್ಥಿಕ ಸಹಾಯ ಕೂಡ ಮಾಡ್ತಾ ಇದ್ದೀರಾ. ಸೊ ಈ ನಿಟ್ಟಿನಲ್ಲಿ ನಿಮ್ಮ ಬಗ್ಗೆ ಗೊತ್ತಿಲ್ಲದೆ ಇರೋರು, ಈ ರೀತಿ ಒಂದು ಸಹಾಯ ಆಗುತ್ತೆ ಅಂತ ಗೊತ್ತಿಲ್ಲದೆ ಇರುವಂತ ಕಲಾವಿದರು ಹೇಗೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಬಹುದು? ಖಂಡಿತವಾಗಿ ನನ್ನ ದೂರವಾಣಿ ನಾನು ನಂಬರನ್ನು ಕೊಡ್ಬೋದು. 9900371441 ನನ್ನ ದೂರವಾಣಿ ಸಂಖ್ಯೆ. ಅದಕ್ಕೆ ಕಾಲ್ ಮಾಡಿ. ಯಾರು ಆಸಕ್ತಿ ಯಕ್ಷಗಾನದಲ್ಲಿ ಇರಬೇಕು, ನಾನು ಯಕ್ಷಗಾನದ ಭಕ್ತನಾದ ಕಾರಣ ಯಕ್ಷಗಾನದಲ್ಲಿ ಇರಬೇಕು. ಅವರು ಅದು ವೃತ್ತಿಯಾಗಿರ್ಬೇಕಂತೇನಿಲ್ಲ. ಹವ್ಯಾಸಿ ಉಳ್ಳವರು ಯಕ್ಷಗಾನವನ್ನು ತಮ್ಮ ಪ್ರವೃತ್ತಿಯಾಗಿ ಆದರೂ ಬೆಳೆಸ್ಕೊಂಡಿರಬೇಕು. ಅವರು ಯಾವ ರೀತಿಯಲ್ಲಿ ಕಲಿತಿದ್ರು ನಾವು ಫೌಂಡೇಶನ್ ಅವರಿಗೆ ಸಹಕಾರ ಕೊಡಲಿಕ್ಕೆ ಸಿದ್ಧರಿದ್ದೀವಿ. ಓಕೆ, ಇನ್ನು ನನಗೆ ತುಂಬ ಕ್ಯೂರಿಯಾಸಿಟಿ ಇರುವಂಥ ಒಂದು ಪ್ರಶ್ನೆ ಏನಪ್ಪ ಅಂತ ಹೇಳಿದ್ರೆ, ನಮಗೆ ಒಂದು ನಿರರ್ಗಳವಾಗಿ 1 ಗಂಟೆ 2 ಗಂಟೆ ಮಾತಾಡ್ತೀವಿ. ಅಷ್ಟು ಮಾತಾಡಿದ್ರೆ ಸಾಕು, ಹಬ್ಬಾ ಅಂತ ಟಯರ್ಡ್ ಆಗಿಬಿಡ್ತದೆ. ಆಮೇಲೆ 1 ಬಾಟಲ್ ನೀರು ಕುಡಿತೀವಿ. ನೀವು ಹಾಗಲ್ಲ, ದಿವಸಕ್ಕೊಂದು ತುಂಬ ಶೋಸ್ಗಳನ್ನ ಒಪ್ಕೊಂಡಿರ್ತೀರಾ. ಆದರೆ ನಿಮಗೆ ವಾಯ್ಸಿಗೆ ಏನು ಪ್ರಾಬ್ಲಮ್ ಆಗಲ್ವಾ? ಅದನ್ನ ಹೇಗೆ ನೀವು ಮೇಂಟೈನ್ ಮಾಡ್ತೀರಾ? ಟೈಮ್ ಪ್ಲಸ್ ವಾಯ್ಸ್, ಅದನ್ನ ಎರಡನ್ನೂ ಕೂಡ ಹೇಗೆ ಮ್ಯಾನೇಜ್ ಮಾಡ್ತೀರಾ? ದೊಡ್ಡ ಚಾಲೆಂಜ್ ನಮಗೆ. ಅದು ಯಾವ ರೀತಿ ಹೇಳಬೇಕು ಅಂತ ನನಗೆ ಗೊತ್ತಾಗಲ್ಲ. ನಾನು ಮೊನ್ನೆ ಒಂದು 10 ದಿವಸ ನಾನು ನನ್ನ ಕಾರ್ಯಕ್ರಮಕ್ಕೆ ಹೋಗ್ಲಿಕ್ಕೆ ಆಗಿಲ್ಲ. ತುಂಬ ಅಭಿಮಾನಿಗಳೆಲ್ಲ ತುಂಬ ಬೇಸರ ಆಗಿದೆ, ಸಂಘಟಕರಿಗೂ ಬೇಸರ ಆಗಿದೆ, ಹೋಗ್ಲಿಕ್ಕೆ ಆಗಿಲ್ಲ. ಯಾಕಂದರೆ ನನಗೆ ಮಾತಾಡಲಿಕ್ಕೆ ಆಗ್ತಾನೆ ಇರಲಿಲ್ಲ. ಈಗ ಫಾರ್ ಎಕ್ಸಾಂಪಲ್ ನಾನು ಇವತ್ತಿನ ಪರಿಸ್ಥಿತಿ, ಈಗ ನಿನ್ನೆ ರಾತ್ರಿ ಇಡೀ ನಿದ್ದೆ ಕೆಟ್ಟು ಇವತ್ತು ಬೆಳಿಗ್ಗೆ 4 ಗಂಟೆಗೆ ನನ್ನ ಮನೆಗೆ ತಲುಪಿದೆ. ಬೆಳಿಗ್ಗೆ 7:30 ಗಂಟೆಗೆ ನನ್ನ ಮನೆಯಿಂದ ಹೊರಟಿದ್ದೇನೆ. ಈಗ 7ನೇ ಕಾರ್ಯಕ್ರಮ ಈ SDM ಕಾಲೇಜಲ್ಲಿ ನಾನು ಮಾಡ್ತಾ ಇರೋದು. ಬೆಳಿಗ್ಗೆ 7:30 ಗಂಟೆಗೆ ಹೊರಟು 7ನೇ ಕಾರ್ಯಕ್ರಮ ಬೆಳಿಗ್ಗೆ ಅಂಬಾರ ದೇವಸ್ಥಾನದಲ್ಲಿ, ಕಾಸರಗೋಡು ಹತ್ರ ಅಂಬಾರ ದೇವಸ್ಥಾನದಲ್ಲಿದ್ದೆ. ನಾನು ನಿನ್ನೆ ರಾತ್ರಿ ನಿದ್ದೆ ಇಲ್ಲ, ನಿನ್ನೆ ಹಗಲು ನಿದ್ದೆ ಇಲ್ಲ. ಈಗ ಇವತ್ತು ಪುನಃ ಇಲ್ಲಿಂದ ಹೋಗಿ ಇನ್ನು 2 ಕಾರ್ಯಕ್ರಮ ಮುಗಿಸಿ ನನ್ನ ಮೇಳದಾಟಕ್ಕೆ ಹೋಗ್ಬೋದು. ಅಲ್ಲಿಂದ ನಾಳೆ ಮತ್ತೆ 3-4 ಕಾರ್ಯಕ್ರಮ ಆಗಲಿದೆ. ಹಾಗೆ ಏನು ದೇವರು
ನಡೆಸ್ಕೊಂಡು ಹೋಗ್ತಾರೆ ಎಂಬ ಭರವಸೆ, ಬೇರೆ ಏನಿಲ್ಲ. ಯಾಕಂತ ಹೇಳಿದ್ರೆ ಅಭಿಮಾನಿಗಳು ಕರೆಯುವಾಗ ಹೋಗದೇ ಇದ್ರೆ ಅವರಿಗೂ ನಿರಾಸೆ ಆಗುತ್ತೆ. ಅರ್ಧ ಗಂಟೆಗಾದ್ರೂ ಬನ್ನಿ, 5 ನಿಮಿಷಕ್ಕೆ ಒಂದು ಜಸ್ಟ್ ಬಂದಾದ್ರೂ ಹೋಗಿ, ಒಂದು ಪದ್ಯ ಆದ್ರೆ ಹೇಳಿ ಹೋಗಿ ಅಂತ ಹೇಳ್ತಾರೆ. ಆವಾಗ ನಮ್ಮ ಕೈ ಕಟ್ಟಿದಾಗ ಆಗ್ತದೆ. ಅದಕ್ಕೋಸ್ಕರ ಒದ್ದಾಡ್ತಾ ಇದ್ವಿ. ನೀವು ಪಿಲಿಬೈಲು ಯಮ್ಮನಕ್ಕದಲ್ಲಿ ಒಂದು ಹಾಡು ಹಾಡಿದ್ದೀರಾ, ತುಂಬಾ ಫೇಮಸ್ ಆಗಿದೆ ಆ ಹಾಡು. ಆ ಹಾಡಿನ ಬಗ್ಗೆ ಏನ್ ಹೇಳ್ತೀರಾ? ಯಕ್ಷಗಾನವನ್ನ ಸಿನಿಮಾ ಸ್ಟೈಲಲ್ಲಿ ಹೇಳೋದು ಹೇಗಿರುತ್ತೆ? ಇಲ್ಲ, ಯಕ್ಷಗಾನಕ್ಕೆ ತುಂಬಾ ಒತ್ತು ಕೊಡುವುದೇ ತುಂಬಾ ಸಂತೋಷದ ವಿಷಯ. ಅಂದ್ರೆ ಯಕ್ಷಗಾನವನ್ನು ಒಂದು ಮೂಲೆ ಗುಂಪನ್ನಾಗಿ ಮಾಡಿಟ್ಟಿದ್ರು, ಅದನ್ನೀಗ ಸಿನಿಮಾ ರಂಗದಲ್ಲೂ ತರುವುದು ನಮಗೆ ತುಂಬಾ ಇಷ್ಟ. ಅದರಲ್ಲೂ ಯಕ್ಷಗಾನದಲ್ಲಿ ವೃತ್ತಿಯನ್ನಾಗಿ ಬೆಳೆಸಿದವರನ್ನು ಅಲ್ಲಿಗೆ ಸಿನಿಮಾ ರಂಗಕ್ಕೆ ಕರೆಸಿ ಅಲ್ಲಿ ಪದ್ಯ ಹಾಡಿಸುವುದು. ಈಗ ಕಳೆದ ಸಲ ಒಂದು 2 ವರ್ಷಗಳ ಮುಂಚೆ ರಂಗಿತರಂಗದ ಸಿನಿಮಾದಲ್ಲಿ, ಕನ್ನಡ ಫಿಲ್ಮಲ್ಲಿ ಬೆಂಗಳೂರಿಗೆ ಕರೆಸಿ ಕೇಳಿ ಚಿಲುವೆ ಎಂಬ ಹಾಡನ್ನು ಹಾಡಿಸಿದ್ರು. ಪಿಲಿಬೈಲಿ ಯಮುನಕ್ಕ ತುಂಬಾ ಹಿಟ್ ಆಯಿತು ಆ ಸಾಂಗ್ ಕೂಡ. ನಮ್ಗೆ ಗೊತ್ತಿಲ್ಲ, ನಾವು ಹಾಡಿ ಬರ್ತೇವೆ. ಏನು ಅಭಿಮಾನಿಗಳ ಪ್ರೀತಿಯ ಅದು, ಅಂದ್ರೆ ಅಭಿಮಾನಿಗಳೇ ದೇವರು ನಮ್ಗೆ, ಮತ್ತೆ ಅದಕ್ಕಿಂತ ದೊಡ್ಡ ದೇವರುಗಳು ನಮ್ಗಿಲ್ಲ. ಅವರ ಹಾರೈಕೆ ನಮ್ಗೆ ಶ್ರೀರಕ್ಷೆ ಅಷ್ಟೇ. ಕರೆಕ್ಟ್. ಬಹುಶಃ 365 ಡೇಸ್ ಕೂಡ ನಿಮಗೆ ಕಾರ್ಯಕ್ರಮ ಇರುತ್ತೆ. ಯಾವಾಗ ನೀವು ಫ್ರೀ ಅಂತ ಬಹುಶಃ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅನ್ಸುತ್ತೆ. SDM ಕಾಲೇಜ್ನಲ್ಲಿ ಸುಧನ್ವ ಮೋಕ್ಷ ಪ್ರಸಂಗದಲ್ಲಿ ನೀವು ಭಾಗವತರಾಗಿ ಹಾಡಿದ್ರಿ, ಎಲ್ರಿಗೂ ಇಷ್ಟ ಆಯಿತು. ಸ್ಟೂಡೆಂಟ್ಸ್ ಎಲ್ಲರೂ ಕೂಡ ಬಹಳಷ್ಟು ಕಾತರದಿಂದ ಕಾಯ್ತಾ ಇದ್ರು ನಿಮ್ಮ ಧ್ವನಿಯನ್ನು ಕೇಳಬೇಕು ಅಂತ. ನಾನು ಕೂಡ ಬಂದು ನಿಮ್ಮ ಕಾರ್ಯಕ್ರಮ ನೋಡಿದೆ, ರೋಮಾಂಚನ ಆಗ್ತಾ ಇತ್ತು ನಿಮ್ಮ ವಾಯ್ಸ್ ಕೇಳಬೇಕಾದ್ರೆ. ಸೊ ವಿದ್ಯಾರ್ಥಿಗಳು ಆ ರೀತಿ ತಾಳಮದ್ದಲೆಯಲ್ಲಿ ಭಾಗವಹಿಸಿದ್ದು ಏನನ್ನಿಸ್ತು ನಿಮಗೆ? ಅವ್ರ ಜೊತೆ ನೀವು ಭಾಗವತಿಗೆ ಮಾಡಿದ್ದು ಹೊಸ ರೀತಿಯ ಅನುಭವ ಹೇಗೆ ಅನಿಸ್ತು? ಹೌದು, ನನಗೆ ಅದೇ ಖುಷಿ ಆಯಿತು. ಯಾಕಂದರೆ SDM ಲಾ ಕಾಲೇಜಿಗೆ ನಾನು ಅವರಿಗೆ ವೈಯಕ್ತಿಕವಾಗಿ ಆಗಲಿ, ನಾನೊಂದು ವೃತ್ತಿ ಕಲಾವಿದನಾಗಿ ನಾನೊಂದು ಅಭಿನಂದನೆ ಸಲ್ಲಿಸ್ತೇನೆ. ಯಾಕಂತ ಹೇಳಿದ್ರೆ ಯಕ್ಷಗಾನಕ್ಕೆ ತುಂಬ ಪ್ರೋತ್ಸಾಹ ಕೊಡುವಂಥ ಒಂದು ಕಾಲೇಜ್ ಅಂತ ಕೇಳಿದರೆ SDM ಕಾಲೇಜು. ಮಂಗಳೂರಲ್ಲಿ ಕೂಡ ಕಾಂಪಿಟೇಷನ್ ಎಲ್ಲ ಕಾಲೇಜಲ್ಲೆಲ್ಲ ಮಾಡಿಸಿ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಆದರೆ ಇವತ್ತು ಒಂದು ವಿಶೇಷ ಕಾರ್ಯಕ್ರಮ, ತಾಳಮದ್ದಳೆಯಲ್ಲಿ ಮಕ್ಕಳನ್ನು ಸೇರಿಸಿ, ವಿದ್ಯಾರ್ಥಿಗಳನ್ನು ಸೇರಿಸಿ ತಾಳಮದ್ದಳೆ ಅರ್ಥವನ್ನು ಹೇಳಿಸುವುದರ ಮೂಲಕ ಒಂದು ವಿಶಿಷ್ಟ ಕಾರ್ಯಕ್ರಮವನ್ನು ಆಯೋಜಿಸಿದರು. ಇದು ತುಂಬ ಸಂತೋಷದ ವಿಷಯ. ನನಗೆ ಆಶ್ಚರ್ಯ ಆಯಿತು, ಮಕ್ಕಳು ಅಷ್ಟು ಚೆನ್ನಾಗಿ ಆ ಸುಧನ್ವ ಮೋಕ್ಷ, ಅದು ಪ್ರಸಂಗ ಅಷ್ಟು ಸುಲಭದ ಪ್ರಸಂಗ ಅಲ್ಲ, ತುಂಬ ಕ್ಲಿಷ್ಟ ಪ್ರಸಂಗ. ಯಕ್ಷಗಾನವನ್ನು ಮಾಡಿ ತೋರಿಸ್ಬೋದು, ಒಂದೊಂದು ವಾಕ್ಯದಲ್ಲಿ ಮಾತಾಡಿಸಿ ಅದು ಏನಾದರೂ ಮಾಡಿಕೊಂಡು ಹೋಗ್ತದೆ. ಆದರೆ ತಾಳಮದ್ದಳೆಯನ್ನು ಆ ಪ್ರಸಂಗವನ್ನು ಆಯ್ದುಕೊಂಡು ಮಾಡಿದ್ದು ತುಂಬ ವಿಶೇಷ. ನಾವು ಹಾಡುವುದು, ನಾವು ಯಕ್ಷಗಾನದಲ್ಲಿ ರಾತ್ರಿ ಹಗಲು ಮುಳುಗುತ್ತಾ ಇರ್ತೇವೆ, ಅದು ವಿಷಯ ಅಲ್ಲ. ಈ ಬ್ಯುಸಿ ಶೆಡ್ಯೂಲಲ್ಲಿ ಕೂಡ, ಈ ಎಕ್ಸಾಮ್ ಟೈಮಲ್ಲಿ ಕೂಡ ಈ ಮಕ್ಕಳು ಅದನ್ನು ಮಾಡಿದ್ದು ನನಗೆ ತುಂಬ ಗ್ರೇಟ್ ಅನ್ನಿಸ್ತು. ಎಲ್ಲ ಮಕ್ಕಳು ಕೂಡ ತುಂಬ ಅತ್ಯಂತ ಅಚ್ಚುಕಟ್ಟಾಗಿ ಅವರವರ ಪಾತ್ರವನ್ನು ನಿರ್ವಹಿಸಿದ್ದಾರೆ. ನನಗೆ ತುಂಬ ಸಂತೋಷ ಆಯಿತು. ಅವರ ಜೊತೆ ನನ್ನ ಜೊತೆ ಅವರು ಅರ್ಥ ಹೇಳಿದೆ ಅಂತ ಹೇಳಿ ನಾನು ಹೇಳ್ತಾ ಇಲ್ಲ, ಅವರ ಜೊತೆ ನಾನು ಪದ್ಯ ಹೇಳಿದೆ ಅಂತ ಹೇಳಿ ನನಗೆ ಅಷ್ಟು ಖುಷಿ ಆಗ್ತಾ ಇದೆ. ಓಕೆ, ಬಹುಶಃ ನಿಮ್ಮ ಮಾತು ಕೇಳಿದ್ರೆ ಇವತ್ತು ಭಾಗವಹಿಸಿದ ಪ್ರತಿಯೊಂದು ವಿದ್ಯಾರ್ಥಿಗಳಿಗೆ ಹೆಮ್ಮೆ ಅಂತ ಅನಿಸ್ಬೋದು. ನಿಮ್ಮ ಜೊತೆ ಅವರು ಕಾರ್ಯಕ್ರಮ ಕೊಟ್ಟಿದ್ದಾರೆ, ಅವರಿಗೆ ಇವತ್ತಿನ ದಿವಸ ಮರೆಯಲಾಗದ ದಿನ. ಇನ್ನು ನೀವು ದುಬೈಯಲ್ಲಿ ಶೋಸ್ ಎಲ್ಲ ಕೊಟ್ಟಿದ್ದೀರಾ, ಬೇರೆ ಯಾವೆಲ್ಲ ಫಾರಿನ್ ಕಂಟ್ರೀಸ್ ಅಲ್ಲಿ ಶೋಸ್ ಕೊಟ್ಟಿದ್ದೀರಾ ನೀವು? ನಾನು ಅಮೆರಿಕಾ, ಲಂಡನ್, ಮತ್ತೆ ದುಬೈ, ಮಸ್ಕತ್, ಕತಾರ್, ಬೆಹರಿನ್, ಅಬುದಾಬಿ, ಹಾಗೆ. ಸೊ ಅಲ್ಲಿ ನಿಮಗೆ ಯಾವ ರೀತಿ ರೆಸ್ಪಾನ್ಸ್ ಸಿಗುತ್ತೆ? ಅದ್ಭುತ ರೆಸ್ಪಾನ್ಸ್ ಇದೆ. ದುಬೈಯಲ್ಲಿ ಹೇಳ್ಬೇಕಂದ್ರೆ, ದುಬೈಯಲ್ಲಿ ಒಂದು ಟೀಮ್ ಇದೆ, ಮಕ್ಕಳ ಟೀಮ್. ಅಲ್ಲಿಯವರದೇ ಅಂತ ಹೇಳಿದ್ರೆ ನಮ್ಮ ಊರಿನಿಂದ ಹೋದವರೇ, ಆದರೆ ಅಲ್ಲಿಯೇ ಬೆಳೆದ ಮಕ್ಕಳು, ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ಸ್. ಅಲ್ಲೆಲ್ಲ ಹೆಚ್ಚಾಗಿ ಇಂಗ್ಲಿಷ್ ಮೀಡಿಯಂ. ಈ ಕನ್ನಡವನ್ನು ಇಂಗ್ಲಿಷಲ್ಲಿ ಬರೆದು ಕಲಿತು ಯಕ್ಷಗಾನವನ್ನು ಮಾಡೋದು ಅತ್ಯದ್ಭುತವಾಗಿ ಮಾಡ್ತಾರೆ ಅಲ್ಲಿ ಕೂಡ. ಅದೀಗ ನಾಡಿದ್ದು ನಮ್ಮ ಯಕ್ಷಧ್ರುವ ಫೌಂಡೇಶನ್ ನಾಡಿದ್ದು ಮೇ 27ನೇ ತಾರೀಕಿಗೆ ಮಂಗಳೂರು ಅಡ್ಯಾರ್ ಗಾರ್ಡನ್ನಲ್ಲಿ ಕಾರ್ಯಕ್ರಮ ಇದೆ. ದುಬೈಯಿಂದ ಒಂದು ಟೀಮ್, ಮಕ್ಕಳ ಟೀಮ್ ದುಬೈಯಿಂದ ಬಂದು 1 ಗಂಟೆ ಶೋ ಕೊಡ್ತಾರೆ, ಯಕ್ಷಗಾನದ ಶೋ. ಸೊ ಅಲ್ಲಿ ಅವರಿಗೆ ಯಾರು ತರಬೇತಿಗಳನ್ನ ಕೊಡ್ತಾರೆ? ಅಲ್ಲಿ ಒಂದು ನಮ್ಮ ಆಳ್ವಾಸ್ನಲ್ಲಿ ಒಂದು ಕ್ಲಾಸ್ ಮಾಡ್ತಾ ಇದ್ರು, ಶೇಖರ್ ಶೆಟ್ಟಿಗಾರ್ ಅಂತ. ಅವರು ಅಲ್ಲಿಗ ಜಾಬಲ್ಲಿದ್ದಾರೆ, ಅವರು ಕ್ಲಾಸ್ ಕೊಟ್ಟು. ಸೊ ನಿಮ್ಮ ಯಕ್ಷಧ್ರುವ ಫೌಂಡೇಶನ್ ಮೂಲಕ ಅಲ್ಲಿ ತರಬೇತಿಯನ್ನ ಆರಂಭಿಸುವ ಏನಾದರೂ ಯೋಚನೆ ಮಾಡಬಹುದಾ? ಇಲ್ಲ, ಅವರು ಆ ಟೀಮೇ ಯಕ್ಷಧ್ರುವ ನಮ್ಮ ಫೌಂಡೇಶನ್ ಗ್ರೂಪ್. ಹಾಗಾಗಿ ನಮ್ಮದು ಅಂತ ಹೇಳಿಕ್ಕೆ ನನಗೂ ಸಂತೋಷ ಆಗುತ್ತೆ. ಓಕೆ. ಇನ್ನು ಏನಾಗುತ್ತೆ ಅಂತ ಹೇಳಿದ್ರೆ, ಯಕ್ಷಗಾನವನ್ನ ಇಂಗ್ಲಿಷ್ ಅಲ್ಲಿ ಕೂಡ ಮಾಡ್ತಾರೆ, ಅದು ಕೂಡ ಹೆಮ್ಮೆಯ ವಿಚಾರವೇ ನಮಗೆ. ಆದ್ರೆ ಕೆಲವೊಂದು ಸರಿ ಏನಾಗುತ್ತೆ ಅಂತ ಹೇಳಿದ್ರೆ, ಅವಹೇಳನ ಮಾಡೋದು, ಅಪಹಾಸ್ಯ ಮಾಡೋದು, ಆ ರೀತಿಗಳು ಆಗುತ್ತೆ ಸ್ಟೇಜ್ ಅಲ್ಲಿ. ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಭಾಷೆ ಅಂತ ಇರುವುದು ನಮ್ಗೆ ಅರ್ಥ ಆಗ್ಲಿಕ್ಕೆ. ಹೌದು, ಒಂದೇ ಭಾಷೆಗೆ, ಈಗ ತುಳು ಅಥವಾ ಕನ್ನಡಕ್ಕೆ ಸೀಮಿತವಾಗಿದ್ದರೆ ಯಕ್ಷಗಾನ ಇಲ್ಲೇ ಇರುತ್ತೆ, ಇದಕ್ಕಿಂತ ಮುಂದೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಆದ ಕಾರಣ ಭಾಷಾಂತರ ಮಾಡೋದಕ್ಕೆ ಯಾವುದೇ ವಿರೋಧ ಇಲ್ಲ. ಆ ಭಾವನೆಗೆ, ಯಕ್ಷಗಾನದ ಪರಿಕಲ್ಪನೆಗೆ ಧಕ್ಕೆ ಆಗಬಾರ್ದು. ನಾವು ಯಕ್ಷಗಾನ ಅಂತೇಳಿ ನೋಡಿದ ಮೇಲೆ ಅದು ಯಕ್ಷಗಾನದಾಗಿ ಇರಬೇಕು, ಅದರಲ್ಲಿ ಭಾಷೆಯನ್ನು ಕಟ್ಟೆ ಹಾಕಬಾರ್ದು. ಈಗ ಹಿಂದಿಯಲ್ಲಿ ನಾವು ಯಕ್ಷಗಾನ ಮಾಡ್ತೇವೆ, ಈಗ ಅಮೆರಿಕದಲ್ಲೆಲ್ಲ ಹಿಂದಿಯಲ್ಲಿ, ಭಾಗವತಿಗೆ ಕೂಡ ಹಿಂದಿಯಲ್ಲಿ ಪಂಚವಟಿ ಕೆಲವು ಪ್ರಸಂಗಗಳನ್ನು ಭಾಗವತಿಗೆ ಹಿಂದಿಯಲ್ಲಿ ನಾವು ಮಾಡಿದ್ದೇವೆ. ಪಂಚವಟಿ, ಸುಧನ್ವ ಮೋಕ್ಷ, ಇಂಥ ಪ್ರಸಂಗಗಳನ್ನೆಲ್ಲ ಹಾಗೆ ತುಂಬಾ ಒಳ್ಳೆ ರೀತಿಯಲ್ಲಿ ಮೂಡಿ ಬಂದಿದೆ ಅದು ಕೂಡ. ಹಾಗಾಗಿ ಪರಂಪರೆಗೆ ಯಕ್ಷಗಾನದ ಒಂದು ಸೊಗಡು ಅಂತ ಹೇಳಿದೆ, ಅದಕ್ಕೆ ಧಕ್ಕೆ ಬಾರದ ಹಾಗೆ
ಅದು ನೀವು ಹೇಳಿದಾಗೆ ಅಪಹಾಸ್ಯಕ್ಕೆ ಒಳಗಾಗದ ಹಾಗೆ ನೋಡಿಕೊಳ್ಳುವುದು ನಮ್ಮ ಯಕ್ಷಗಾನೀಯರ ನಮ್ಮ ಧರ್ಮ. ಓಕೆ ವೀಕ್ಷಕರೇ, ಇದೀಗ ಯಕ್ಷಧ್ರುವ ಪಟ್ಲ ಸತೀಶ್ ಶೆಟ್ಟಿ ಅವರ ಧ್ವನಿಯಲ್ಲಿ ಮತ್ತೊಂದು ಹಾಡನ್ನ ಕೇಳ್ಕೊಂಡು ಬರೋಣ. ತಾನಿ ತಂದಾನ ತಂದನಾನ ತಾನಿ ತಂದಾನ ತಂದನಾನ 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 ಆಕಾಶದಲ್ಲಿ ನಾ ಸಿರಿಲೋಕದೊಡೆಯೇ ಲೋಕೇಶ ಜಿ ಹರಿ ಕೊರಳಾಗೆ ಲೋಕೇಶ ಜಿ ಹರಿ ಕೊರಳಾಗೆ ಧರಿಸಿದ ಲೋಕೈಕ ಸೊಬಗಿನ ಮಂದಾರ ಲೋಕೈಕ ಸೊಬಗಿನ ಮಂದಾರ ಲೋಕೈಕ ಸೊಬಗಿನ ಮಂದಾರ ತಾನಿ ತಂದಾನ ತಂದನಾನ ತಾನಿ ತಂದಾನ ತಂದನಾನ ತಾನಿ ತಂದಾನ ತಂದನಾನ ತಾನಿ ತಂದಾನ ತಂದನಾನ 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 ತಂದನಾನ. ಬೆಳ್ಳಿಯ ಬಿಟ್ಟಾದ ಕೋಡು ಗೆಲ್ಲಿನ ಮೇಗೆ ಬೆಳ್ಳಿಯ ಬಿಟ್ಟಾದ ಕೋಡು ಗೆಲ್ಲಿನ ಮೇಗೆ ಕುಳ್ಳಿಗ ಪರಶಿವ ಜಟಜಾಗೆ ಕುಳ್ಳಿಗ ಪರಶಿವ ಜಟಜಾಗೆ ಧರಿಸಿದ ಬೆಳ್ಳಿಯ ಬೆಳಕಿನ ಚಂದ್ರಮ ಬೆಳ್ಳಿಯ ಬೆಳಕಿನ ಚಂದ್ರಮ ಧರಿಸಿದ ಬೆಳ್ಳಿಯ ಧರಿಸಿದ ಬೆಳ್ಳಿಯ ಧರಿಸಿದ ಬೆಳ್ಳಿಯ ಬೆಳಕಿನ ಚಂದ್ರಮ ಬೆಳಕಿನ ಚಂದ್ರಮ ಬೆಳಕಿನ ಚಂದ್ರಮ ತಾನಿ ತಂದಾನ ತಂದನಾನ ತಾನಿ ತಂದಾನ ತಂದನಾನ ತಾನಿ ತಂದಾನ ತಂದನಾನ. ಸತೀಶ್ ಶೆಟ್ಟಿ ಅವರ ಅದ್ಭುತವಾದ ಕಂಠಸಿರಿಯಲ್ಲಿ ಅದ್ಭುತವಾದಂತಹ ಹಾಡನ್ನ ಕೇಳ್ಕೊಂಡು ಬಂದ್ವಿ. ಇದೀಗ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಕೊನೆಯದಾಗಿ ಯುವಕರಿಗೆ ಯಕ್ಷಗಾನದ ಮೇಲೆ ಆಸಕ್ತಿ ಮೂಡಿಸುವ ನಿಟ್ಟಿನಲ್ಲಿ ಅವರಿಗೆ ಯಾವ ರೀತಿಯ ಕಿವಿ ಮಾತು ಹೇಳಲಿಕ್ಕೆ ಇಷ್ಟಪಡ್ತೀರಾ? ನನಗೆ ಹೆಮ್ಮೆ ಅನಿಸ್ತದೆ. ಯಾಕಂತ ಹೇಳಿದ್ರೆ ಈಗಿನ ಯುವ ಜನರೇಷನ್ ಯಕ್ಷಗಾನಕ್ಕೆ ಆಕರ್ಷಿತರಾಗುವುದು ಅಂತ ಹೇಳಿದರೆ ತುಂಬ ಸಂತೋಷ. ತುಂಬ ಜನ ಬರ್ತಾ ಇದ್ದಾರೆ, ಆದ ಕಾರಣ ಇನ್ನೂ ಬರಬೇಕು. ಇದು ನಮ್ಮ ಕಲೆ. ನಾನು ಎಲ್ಲ ಸ್ಪೀಚ್ಗಳಲ್ಲಿ ಕೂಡ ಅದನ್ನೇ ಹೇಳ್ತಾ ಇದ್ದೇನೆ. ಯಕ್ಷಗಾನದಂತಹ ಒಂದು ಕಲೆ ನಮ್ಮ ಇಡೀ ಪ್ರಪಂಚದಾದ್ಯಂತ ಎಲ್ಲೂ ನಮಗೆ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ಪ್ರಾಕಾರವನ್ನು ಒಳಗೊಂಡಂತಹ ಒಂದು ಕಲೆ. ಅದು ಏನು ಹೇಗೆ ಅಂತೇಳಿ ಅದನ್ನು ನಾವು ಬಾಯಿಯಿಂದ ಹೇಳಿದರೆ ಸಾಕಾಗಲಿಕ್ಕಿಲ್ಲ, ಗೊತ್ತಾಗ್ಲಿಕ್ಕಿಲ್ಲ. ಅದರ ಒಳಗೆ ಬಂದೇ ನೋಡಬೇಕು ಅದರ ಖುಷಿ. ನಮ್ಮ ಎಲ್ಲ ನೋವನ್ನು ಆ ಯಕ್ಷಗಾನ, ನಾವು ಎಷ್ಟು ಯಕ್ಷಗಾನದಲ್ಲಿ ನಾವು ಆ ಸಮಯದಲ್ಲಿ ಬೆಳೆಸ್ತೇವ ಅಷ್ಟು ಸಮಯ ನಾವು ನಮ್ಮ ಎಲ್ಲ ನೋವುಗಳನ್ನು ಮರೆತು ಆ ಸಮಯದಲ್ಲಿ ಇರ್ತೇವೆ. ಆ ಪರ್ಫಾರ್ಮೆನ್ಸ್ನ ದಿವಸ ಅಥವಾ ಇನ್ನು ಕೇವಲ ನೋಡುದ್ರ ಮುಖಾಂತರ ನಾವು ಯೂಟ್ಯೂಬಲ್ಲಿ ಹಾಕಿ ಒಂದು ಯಕ್ಷಗಾನವನ್ನು ನೋಡಿದ್ರು ಕೂಡ ಸಣ್ಣ ಸಣ್ಣ ಮಕ್ಕಳು ಯಕ್ಷಗಾನವನ್ನು ಆ ಕುಣಿತ ಅದೆಲ್ಲ ನೋಡುವಾಗ ನಾವೆಲ್ಲ ನಮ್ಮ ನೋವುಗಳನ್ನು ಮರೀತೇವೆ. ಹಾಗಾಗಿ ಬನ್ನಿ, ತುಂಬ ಒಳ್ಳೆಯದಂತಹ ಒಂದು ಕಲೆ. ಎಲ್ಲರೂ ಬರಬೇಕು, ಯಕ್ಷಗಾನವನ್ನು ಆರಾಧಿಸಬೇಕು. ಕೇವಲ ಮನೋರಂಜನಾ ಕಲೆ ಮಾತ್ರ ಅಲ್ಲ, ಇದೊಂದು ಆರಾಧನಾ ಕಲೆಯೂ ಹೌದು. ಯಾಕಂತ ಹೇಳಿದ್ರೆ ನಮ್ಮ ಕಟೀಲು ತಾಯಿ ಭ್ರಮರಾಂಬೆಗೆ ಯಕ್ಷಗಾನ ಅಂದರೆ ತುಂಬ ಪ್ರೀತಿ. ಯಕ್ಷಗಾನದ ಆರಾಧನೆಯನ್ನು ಮಾಡೋಣ, ಯಕ್ಷಗಾನವನ್ನು ಬೆಳೆಸೋಣ. ತಾವುಗಳೆಲ್ಲರೂ ಯಕ್ಷಗಾನಕ್ಕೆ ಬಂದು ಸೇರಬೇಕು, ನಿಮ್ಮಿಂದ ಅದು ಸಹಕಾರವನ್ನು ಮಾಡಬೇಕೆಂಬುದಾಗಿ. ಮೊದಲೆಲ್ಲ ಟೆಂಟ್ ಯಕ್ಷಗಾನ ಅಂತ ಹೇಳಿದ್ರೆ ಕಾಮನ್ ಆಗಿತ್ತು, ಆದ್ರೆ ಈಗ ಹರಕೆ ಯಕ್ಷಗಾನ ನಾವು ನೋಡಬಹುದು. ಬಿಟ್ರೆ ಹಳ್ಳಿಗೆ ಹೋಗಿ ಟೆಂಟ್ ಹಾಕಿ ಯಕ್ಷಗಾನ ಮಾಡೋದು ಬಹಳ ವಿರಳ, ಇಲ್ಲ ಅಂತಾನೆ ಹೇಳ್ಬೋದು ನಾವು. ಸೊ ಆ ಒಂದು ಟ್ರೆಂಡ್ ಮತ್ತೆ ರಿಪೀಟ್ ಆಗಬೇಕು. ಏನ್ ಹೇಳ್ತೀರಾ ಇದಕ್ಕೆ? ರಿಪೀಟ್ ಆಗಬೇಕು, ಆದರೆ ವ್ಯಾಪಾರ ಆಗಬಾರ್ದು ಅಂತ. ಕರೆಕ್ಟ್, ಹೌದು. ಅದನ್ನು ವ್ಯಾಪಾರ ಮಾಡಿದ ಕಾರಣ ಅದಷ್ಟು ಸ್ವಲ್ಪ ನೆಗ್ಲೆಕ್ಟ್ ಜಾಸ್ತಿ ಆಯ್ತು ಯಕ್ಷಗಾನಕ್ಕೆ. ಆ ಟೈಮಲ್ಲಿ ಅದನ್ನು ವ್ಯಾಪಾರಕ್ಕೋಸ್ಕರ ಬೆಳೆಸಿ ಯಕ್ಷಗಾನದ ಒಂದು ಪರಂಪರೆಗೆ ಅಲ್ಲಿ ತೊಡಕು ಮಾಡಿದ್ರು. ಅದನ್ನು ಯಕ್ಷಗಾನದ ಅಭಿಮಾನಿಗಳು ಸಹಿಸಲಿಕ್ಕೆ ಸಾಧ್ಯ. ಅದು ಒಮ್ಮೆಗೆ ನಡೆಯುತ್ತದೆ, ಒಂದು ಟ್ರೆಂಡ್ ಒಮ್ಮೆಗೆ ನಡೆಯುತ್ತದೆ. ನಾವು ಯಕ್ಷಗಾನೀಯವಾಗಿ ಇದ್ದು ಅದನ್ನು ಬೆಳೆಸಿದ್ರೆ ಅದು ಚಂದ. ಹೌದು.
ಅದನ್ನು ಈಗ ಹೆಚ್ಚಿನ ಯಜಮಾನರುಗಳು ಆಗಲಿ ಯಕ್ಷಗಾನದ ಕೆಲವು ಸಂಘಟಕರ ಅದನ್ನು ವ್ಯಾಪಾರೀಕರಣ ಮಾಡಲಿಕ್ಕೆ ಹೊರಟ್ರೆ ಯಕ್ಷಗಾನ ಹಾಳಾಗ್ತದೆ. ದಯವಿಟ್ಟು ಹಾಗೆ ಮಾಡಬೇಡಿ, ವ್ಯಾಪಾರೀಕರಣ ಮಾಡಬೇಡಿ, ಯಕ್ಷಗಾನವನ್ನು ಯಕ್ಷಗಾನದಾಗಿ ಉಳಿಸೋಣ. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಮನದ ಮಾತು ವಿಶೇಷ ಸಂಚಿಕೆಯಲ್ಲಿ ಯಕ್ಷಧ್ರುವ ಪಟ್ಲ ಸತೀಶ್ ಶೆಟ್ಟಿ ಅವರು ನಮ್ಮೊಂದಿಗೆ ಅವರ ಯಕ್ಷಗಾನದ ಜರ್ನಿಯನ್ನು ಹಂಚಿಕೊಂಡ್ರು. ಸರ್, ಇವತ್ತು ನಮ್ಮ ಜೊತೆ ಬಂದು ನಮಗೋಸ್ಕರ ಸ್ವಲ್ಪ ಸಮಯ ಕೊಟ್ಟು ನಿಮ್ಮ ಯಕ್ಷಗಾನದ ಅನುಭವವನ್ನು ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ಇದು ಇವತ್ತಿನ ವಿಶೇಷ ಸಂಚಿಕೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ದೀಪದ ಬೆಳಕೆ ಮರೆಯಾದೆ ಹೀಗೇಕೆ, ನೋಟದ ಹೊಳಪೆ ಮಸುಕಾದಿ ಹಿಂದೇಕೆ, ದೀಪದ ಬೆಳಕೆ ಮರೆಯಾದೆ ಹೀಗೆ